ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಆರತಿ ಕೃಷ್ಣರವರು ಮನೆ ಮನೆಗೆ ತೆರಳಿ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಪರ ಮತಯಾಚನೆಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಆದಿವಾಸಿಗಳ ಸಂಘಟನೆ ಸದಸ್ಯರು ಮತಪ್ರಚಾರದಲ್ಲಿ ಭಾಗಿಯಾಗಿದ್ದರು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಈ ಬಾರಿಗೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಎಂದು ನಾವು ವಿದೇಶದಿಂದ ಬಂದಿರುವುದಾಗಿ ತಿಳಿಸಿದ್ದಾರೆ. ಆರತಿ ಕೃಷ್ಣ ಮಾತನಾಡಿ, ಈ ಬಾರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನಂತರ ಟಿಕೆಟ್ ಕೈ ತಪ್ಪಿದ ನಂತರ ನಾನು ಮೈತ್ರಿ ಧರ್ಮ ಪಾಲಿಸ್ತಾ ಇದ್ದೇನೆ. ಈ ಬಾರಿ ಮೈತ್ರಿ ಅಭ್ಯರ್ಥಿಗೆ ಮತ ನೀಡಿ ಅಂತ ಪ್ರಚಾರವನ್ನ ಮಾಡ್ತಾ ಇದ್ದೇನೆ ಎಂದಿದ್ದಾರೆ. ಸ್ಟೇಟಸ್ ಕೊಡ್ತಾರೆ. ಹಾಗೆ ಮೊನ್ನೆ ಮ್ಯಾನಿಫೆಸ್ಟೋದಲ್ಲಿ 3-4 ಪಾಯಿಂಟ್ NRIs ಪರವಾಗಿ ಹಾಕಿದ್ದಾರೆ. ಅವರು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು NRIs ಇದು ಮಕ್ಕಳು ಸ್ಕೂಲಿಗೆ ಇಲ್ಲಿ ಬರುವಾಗ ಅವರಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ, ಎಜುಕೇಷನ್, ಅದೆಲ್ಲ ವಿಷಯದಲ್ಲಿ ಈ ಸಲಯ ಮ್ಯಾನಿಫೆಸ್ಟೋದಲ್ಲಿ ಸ್ಪೆಷಲ್ ಸ್ಟೇಟಸ್ ಇದೆ NRIsಗೆ. ಸೊ ಅದಕ್ಕಾಗಿ ನಾವು ಎಲ್ಲರೂ ಒಗ್ಗರಣಲ್ಲಿ ಈ ಸರ್ತಿ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಹಾಗೂ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಿಯೇ ನಾವು ಹಿಂತಿರುಗುವುದು ಅಂತ ನಮ್ಮೊಂದು ಮೇಡಮ್ನ ನೇತೃತ್ವದಲ್ಲಿ ನಾವು. ನಮಗೆ NRIs ಸುಮಾರು ಗಲ್ಫ್ ಕಂಟ್ರಿಯಿಂದ, ಕೊಲ್ಲಿ ರಾಷ್ಟ್ರಗಳಿಂದ, ಬೇರೆ ಬೇರೆ ರಾಷ್ಟ್ರಗಳಿಂದೆಲ್ಲ ಬಂದಿದ್ದಾರೆ. ಉಡುಪಿ ಕಡೆಯವರು, ಉಡುಪಿಲಿ ಜಾಸ್ತಿ ಅನಿವಾಸಿ ಕನ್ನಡಿಗರಿದ್ದಾರೆ. ಅವ್ರ ಫ್ಯಾಮಿಲಿ ಕೂಡ ಎಲ್ಲ ಉಡುಪಿ ಮತ್ತು ಕಾಪು, ಕಾರ್ಕಳ, ಕುಂದಾಪುರದ ಕಡೆ ಏನಿದ್ದಾರೆ ಅವರೆಲ್ಲ ಅಲ್ಲಿಂದ ಬಂದಿದ್ದಾರೆ. ಅವ್ರ ಜೊತೆಗೆ ನಾನು ಎಲ್ಲ ಕಡೆ ಕ್ಯಾಂಪೇನ್ ಮಾಡ್ತಾಯಿದ್ದೀನಿ. ನಾನೀಗ ಅನಿವಾಸಿ AICC ಅನಿವಾಸಿ ಭಾರತೀಯ ಘಟಕದ ಕಾರ್ಯದರ್ಶಿಯಾಗಿ ಕೂಡ ಇರೋದ್ರಿಂದ ಎಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಂದನೂ ಕೂಡ ಅನಿವಾಸಿ ಭಾರತೀಯರು ಬಂದಿದ್ದಾರೆ. ಅವ್ರನ್ನೆಲ್ಲ ಬೇರೆ ಬೇರೆ ಕಡೆ ಕಳಿಸಿದ್ದೀವಿ. ಅಂದರೆ ಅವ್ರು ಯಾವ್ಯಾವ ರಾಜ್ಯದವ್ರು ಇರ್ತಾರೆ ಆ ರಾಜ್ಯಕ್ಕೆ ಅವ್ರನ್ನ ಕ್ಯಾಂಪೇನಿಗೆ ಹಾಕಿದ್ದೀವಿ. ಮತ್ತು ನಮ್ಮ ಉಡುಪಿ ಭಾಗದವ್ರು ಏನಿದ್ದಾರೆ ಅವ್ರ ಜೊತೆ ನಾನು ಕೂಡ ಸ್ವಲ್ಪ ಈ ಭಾಗದಲ್ಲಿ ಕ್ಯಾಂಪೇನ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಕೂಡ ಅಲ್ಲಿ ಬೇರೆ ಬೇರೆ ಅನಿವಾಸಿ ಭಾರತೀಯರು ಬಂದಿದ್ದಾರೆ ವಯನಾಡಲ್ಲಿ ಮತ್ತು UP ಆ ಕಡೆ ಎಲ್ಲ ಕ್ಯಾಂಪೇನಿಗೆ ಹೋಗ್ತಾಯಿದ್ದೀನಿ. ನಮ್ಮದು ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಾದ್ರೂ ಚಿಕ್ಕಮಗಳೂರು, ಉಡುಪಿ ಏಪ್ರಿಲ್ 18ಕ್ಕೆ ಮತದಾನ ಇದೆ. ಅದಾದಮೇಲೆ ಬೇರೆ ಕಡೆ ಮಧ್ವರಾಜ್ ಅವ್ರ ತಾಯಿ ಮತ್ತು ನಮ್ಮ ತಂದೆ ಕೂಡ ಒಟ್ಟಿಗೆ ಮಂತ್ರಿಗಳಾಗಿ ಆಗಿಂದಲೂ ಕೂಡ ಅವರ ಪರಿಚಯ ನನಗೆ. ನಾನು ಎಲೆಕ್ಷನ್ಗೆ ನಿಂತಿಲ್ಲ, ಆದರೂ ಕೂಡ ಅವ್ರನ್ನ ಮೈತ್ರಿ ಕ್ಯಾಂಡಿಡೇಟನ್ನು ನಾವು ಗೆಲ್ಲಿಸ್ಬೇಕಂತ ಖಂಡಿತ ನನ್ನ ಪ್ರಯತ್ನ ನಾನು ಮಾಡ್ತೀನಿ.